ಉಡುಪಿ ಕಾಲೇಜೊಂದರ ಹಿಜಾಬ್ ವಿವಾದ ಮತ್ತೊಂದು ಹಂತಕ್ಕೆ ತಲುಪಿದೆ. ವಿದ್ಯಾರ್ಥಿನಿಯರ ಭವಿಷ್ಯದ ದೃಷ್ಟಿಯಿಂದ ಆನ್ಲೈನ್ ಕ್ಲಾಸ್ ನಡೆಸಿ ಪರೀಕ್ಷೆ ಬರೆಯಲು ಅಭಿವೃದ್ಧಿ ಮಂಡಳಿಯು ಇದೀಗ ಅವಕಾಶವನ್ನ ಕಲ್ಪಿಸಿದೆ. ಆದರೆ ಮುಸ್ಲಿಂ ವಿದ್ಯಾರ್ಥಿನಿಯರು ಆನ್ಲೈನ್ ಕ್ಲಾಸ್ಗೆ ಒಪ್ಪುತ್ತಾರಾ ಅಥವಾ ತಮ್ಮ ಹೋರಾಟವನ್ನ ಮುಂದುವರಿಸುತ್ತಾರಾ ಎನ್ನುವುದೇ ಪ್ರಶ್ನೆಯಾಗಿ ಉಳಿದಿದೆ. ಉಡುಪಿಯ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಹಿಜಾಬ್ ವಿವಾದ ಈಗ ಮತ್ತೊಂದು ಆಯಾಮವನ್ನ ಪಡೆದುಕೊಂಡಿದೆ. ಅತ್ತ 6 ಮಂದಿ ಮುಸ್ಲಿಂ ವಿದ್ಯಾರ್ಥಿನಿಯರು ಹಿಜಾಬ್ ಅವಕಾಶ ಬೇಕೇ ಬೇಕು ಅಂತ ಹಠಕ್ಕೆ ಬಿದ್ದರೆ, ಇತ್ತ ಕಾಲೇಜು ಅಭಿವೃದ್ಧಿ ಮಂಡಳಿ ಯಾವುದೇ ಕಾರಣಕ್ಕೂ ಪಾಠ ಮಾಡುವಾಗ ಹಿಜಾಬ್ ಧರಿಸುವುದಕ್ಕೆ ಅವಕಾಶನೇ ಇಲ್ಲ ಅಂತ ಕಡ್ಡಿ ಮುರಿದಂಗೆ ಹೇಳಿದೆ. ಹೀಗಾಗಿ ವಿವಾದ ಮತ್ತಷ್ಟು ಜಟಿಲವಾಗುತ್ತಿದೆ. ಇದೇ ವಿಚಾರವಾಗಿ ಮುಸ್ಲಿಂ ಮುಖಂಡ ಜಿಎ ಭಾವ ಅವರ ಜೊತೆ ಸಭೆ ನಡೆಸಿದ ಶಾಲಾ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷ ಸ್ಥಳೀಯ ಉಡುಪಿ ಶಾಸಕ ರಘುಪತಿ ಭಟ್ ಹಿಜಾಬ್ ಬೇಕೆನ್ನುವ 6 ವಿದ್ಯಾರ್ಥಿನಿಯರಿಗೆ ಆನ್ಲೈನ್ ಕ್ಲಾಸ್ ನಡೆಸುವ ತೀರ್ಮಾನವನ್ನ ಕೈಗೊಂಡಿದ್ದಾರೆ. ವಿದ್ಯಾರ್ಥಿನಿಯರ ಭವಿಷ್ಯದ ದೃಷ್ಟಿಯಿಂದ ದ್ವಿತೀಯ ಪಿಯುಸಿ ಮಹತ್ವದ ಘಟ್ಟವಾಗಿದ್ದು, ಹೀಗಾಗಿ ಆನ್ಲೈನ್ ಕ್ಲಾಸ್ ನಡೆಸಿ ಪರೀಕ್ಷೆಗೆ ಹಾಜರಾಗಲು ಅವಕಾಶವನ್ನ ಕಲ್ಪಿಸಲಾಗಿದೆ. ಶಾಲೆಯಲ್ಲಿ ನಾಳೆ ಎಲ್ಲಿಯಾದರೂ ಸರ್ಕಾರದ ಉನ್ನತ ಮಟ್ಟದ ಸಮಿತಿ ಯೂನಿಫಾರ್ಮ್ ಕಡ್ಡಾಯ ಅಲ್ಲ, ಹಿಜಾಬ್ ಹಾಕ್ಬೋದು ಅಂತ ಹೇಳುವಂಥದ್ದು ಬಂದರೆ ನಾವು ಅಲೋ ಮಾಡ್ತೇವೆ. ನಮಗೇನಿಲ್ಲ, ನಾವು ಸರ್ಕಾರದ ಆದೇಶದ ವಿರುದ್ಧ ಏನಿಲ್ಲ. ಸೊ ಹಾಗಾಗಿ ಅಷ್ಟವರೆಗೆ ಮಕ್ಕಳನ್ನು ಒಂದು ಪಾಠಕ್ಕೆ ತಾವು ಕಳಿಸ್ಲಿಕ್ಕೆ ಮನವೊಲಿಸಬೇಕು ಅಂತ ಹೇಳುವಂಥದ್ದನ್ನು ಹೇಳಿದೆ ಅವರ ವಿದ್ಯಾರ್ಥಿಗಳ ಭವಿಷ್ಯ ದೃಷ್ಟಿಯಿಂದ. ಮತ್ತು ಎರಡನೇದು ಹೇಳಿದ್ದೇವೆ, ಅವರು ನಾಳೆ ಬಂದು ಸೇರಿದರೆ, ಶಾಲೆ ಪ್ರಾರಂಭ ಆದ ಕೂಡಲೇ ಸೇರಿದರೆ ಅವರಿಗೆ ಇಷ್ಟವರೆಗೆ ಎಷ್ಟು ಅಟೆಂಡೆನ್ಸ್ ಹೋಯ್ತು ಅದೆಲ್ಲವನ್ನೇ ಅಟೆಂಡೆನ್ಸ್ ಕೊಡ್ತೇವೆ. ಇಷ್ಟವರೆಗೆ ಪಾಠ ಹೋದ್ದನ್ನು ನೋಟ್ಸ್ ಮಾಡಿ ಲೆಕ್ಚರಿಂದ ಅವರಿಗೆ ಸ್ಪೆಷಲಾಗಿ ಕೊಡ್ತೇವೆ ಅಂತ ಹೇಳುವಂಥದ್ದು ಹೇಳಿದೆ. ಮತ್ತು ಅವರು ಒಪ್ಪದಿದ್ದರೆ, ಇನ್ನೂ ನಾವು ಸಾಧ್ಯವೇ ಇಲ್ಲ ಹಿಜಾಬ್ ಹಾಕ್ಕೊಂಡ್ರೆ ಮಾತ್ರ ಬರೋದು ಅಂತ ಹೇಳಿದರೆ, ಆಮೇಲೂ ಅವರಿಗೆ ನಾವು ಆನ್ಲೈನ್ ಕ್ಲಾಸನ್ನು ಮಾಡಿ ಮತ್ತು ಅವರಿಗೆ ನೋಟ್ಸನ್ನು ಕಳಿಸಿ ಅವರ ಪೋರ್ಷನ್ನ ಕಂಪ್ಲೀಟ್ ಮಾಡಿಸ್ತದೆ. ಮತ್ತು ಅವರಿಗೆ ಅಷ್ಟು ದಿವಸದ ಅಟೆಂಡೆನ್ಸ್ ಕೊಟ್ಟು ಅವರಿಗೆ ಎಕ್ಸಾಮ್ ಕೂತ್ಕೊಳ್ಳುವ ಹಾಗೆ ಮಾಡಿ ಅವರಿಗೆ ಹಾಲ್ ಟಿಕೆಟ್ ಕೊಟ್ಟು ಮಾಡ್ತದೆ ಅಂತ ಹೇಳುವಂಥದ್ದನ್ನು ನಾವು ಹೇಳಿದ್ದೇವೆ. ಇದಕ್ಕಿಂತ ಒಂದು ಒಳ್ಳೆಯ ಪರಿಹಾರವನ್ನು ನಾವು ಕಾಲೇಜ್ ಅಭಿವೃದ್ಧಿ ಸಮಿತಿಯಿಂದ ಕೊಡಲಿಕ್ಕೆ ಆಗೋದಿಲ್ಲ. ಇದಕ್ಕೆ ಪೋಷಕರು ಮತ್ತು ವಿದ್ಯಾರ್ಥಿಗಳು ಇದನ್ನು ಮಾಡಬೇಕು. ಆದರೆ ಕ್ಲಾಸ್ನಲ್ಲಿ ಹಿಜಾಬ್ ಧರಿಸಿ ಪಾಠ ಕೇಳೋದಕ್ಕೆ ಅವಕಾಶ ನೀಡಬೇಕು ಎನ್ನುವ ವಿದ್ಯಾರ್ಥಿನಿಯರು ಮುಂದೆ ಆನ್ಲೈನ್ ಕ್ಲಾಸ್ಗೆ ಒಪ್ತಾರಾ ಅಥವಾ ಕ್ಲಾಸ್ ಹೊರಗಡೆ ಹಿಜಾಬ್ ಧರಿಸಿಕೊಂಡು ಕೂತು ಪ್ರತಿಭಟನೆಯನ್ನೇ ಮುಂದುವರಿಸ್ತಾರಾ ಅನ್ನೋದೇ ಪ್ರಶ್ನೆಯಾಗಿದೆ. ಈ ನಡುವೆ ಜಿಲ್ಲೆಗೆ ನೂತನ ಉಸ್ತುವಾರಿ ಸಚಿವರಾಗಿ ನೇಮಕವಾದ ಎಸ್ ಅಂಗರ ಅವರು ಎಲ್ಲರ ಇಚ್ಛೆಯಂತೆ ಕ್ರಮ ಕೈಗೊಳ್ಳುವುದಕ್ಕೆ ಆಗಲ್ಲ. ಸರ್ಕಾರ ಇದಕ್ಕಾಗಿ ಸಮಿತಿಯನ್ನ ರಚನೆ ಮಾಡಿದ್ದು, ಅದರ ಆಧಾರದಲ್ಲೇ ತೀರ್ಮಾನವನ್ನ ಕೈಗೊಳ್ತೀವಿ ಅಂದಿದ್ದಾರೆ. ಓಕೆ, ಸರ್ ಈಗ ನಾವು ಕಾಲೇಜಲ್ಲಿ ಹೇಳ್ತಿದ್ದಾರೆ ನಾವು ಆನ್ಲೈನ್ ಕ್ಲಾಸ್ ನಮಗೆ ಆನ್ಲೈನ್ ಕ್ಲಾಸ್ ಮಾಡ್ತಾರೆ ಅಂತೆ. ಬಟ್ ಇದು ಹೇಗೆ ಸರ್ ಇದು ಈಕ್ವಾಲಿಟಿ ಆಗೋದು? ಅವರಿಗೆ ಆಫ್ಲೈನ್ ಕ್ಲಾಸ್, ನಮಗೆ ಆನ್ಲೈನ್ ಕ್ಲಾಸ್, ನಮಗೆ ಆಗೋದಿಲ್ಲ ಸರ್. ಇದು ಅಡ್ಜಸ್ಟ್ ಆಗೋದಿಲ್ಲ. ಎಲ್ಲರಿಗೆ ಆನ್ಲೈನ್ ಕ್ಲಾಸ್ ಇದ್ದರೂ ಹಾಂ ಸರ್ ಅದು ಒಂದು ಹೇಳ್ಬೋದು ಸರ್, ಹಾಂ ನಾವು ಜಾಯಿನ್ ಆಗ್ತೇವೆ. ಬಟ್ ನಮಗೆ ಈ ಥರದ್ದು ಪಾರ್ಶಾಲಿಟಿ ಯಾಕೆ ಸರ್? ನಮಗೆ ಲ್ಯಾಬ್ ಮಿಸ್ ಆಗ್ತದೆ. ಅಂದರೆ ಲ್ಯಾಬ್ ಎಲ್ಲ ಆನ್ಲೈನಲ್ಲಿ ಮಾಡೋದಿಲ್ಲಲ್ಲ ಸರ್. ನಮಗೆ ಎಷ್ಟು ಮಿಸ್ ಆಗ್ತದೆ ಜಸ್ಟ್ ಇಮ್ಯಾಜಿನ್ ಮಾಡಿ ಸರ್. ನಮಗೆ ಆನ್ಲೈನ್ ಕ್ಲಾಸ್ ಆಗೋದಿಲ್ಲ ಸರ್, ನಮಗೆ ಆಫ್ಲೈನ್ ಕ್ಲಾಸೇ ಬೇಕು. ಎಲ್ಲರೊಟ್ಟಿಗೆ ಕುತ್ಕೊಂಡು ಜೊತೆಗೆ ನಾವು ಕ್ಲಾಸ್ ಕೇಳಲಿಕ್ಕೆ ಇಷ್ಟಪಡ್ತೇವೆ. ಆ್ಯಂಡ್ ಸರ್ ಇದು ಮುಂದೆ 1 ಮಂತಿಂದ ನಮಗೆ ಕ್ಲಾಸ್ ಮಿಸ್ ಆಗ್ತಾ ಉಂಟು. ಅದು ಯಾವಾಗ ಮಾಡೋದು ಸರ್? ನಮಗೆ ಇಷ್ಟು ಮಿಸ್ ಆಗಿದೆ, ಲ್ಯಾಬ್ ಮಿಸ್ ಆಗಿದೆ, ಅಟೆಂಡೆನ್ಸ್ ಮಿಸ್ ಆಗಿದೆ, ಕ್ಲಾಸಸ್ ಮಿಸ್ ಆಗಿದೆ. ನಾವು ಕಾಲೇಜಿಗೆ ಹೋಗಿ ಕೂಡ ನಮಗೆ ಹೊರೆ ಹಾಕಿದ್ದಾರೆ, ನಮಗೆ ಕ್ಲಾಸ್ ತಗೊಳ್ಳಿಲ್ಲ. ಅದು ಹೇಗೆ ಸರ್ ಅವರು ಇದು ಪ್ಲೇಸ್ ಮಾಡೋದು? ಒಟ್ನಲ್ಲಿ ಉಡುಪಿ ಪದವಿ ಪೂರ್ವ ಕಾಲೇಜಿನ ಹಿಜಾಬ್ ವಿವಾದ ಬೇರೆ ಬೇರೆ ಆಯಾಮವನ್ನ ಪಡೆಯುತ್ತಾ ವಿವಾದವನ್ನ ಹೆಚ್ಚುತ್ತಲೇ ಇದೆ. ಇದರಿಂದ ಇತರೆ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೂ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಹೀಗಾಗಿ ಸರ್ಕಾರ ಆದಷ್ಟು ಬೇಗ ಸ್ಪಷ್ಟ ತೀರ್ಮಾನ ಕೈಗೊಂಡು ವಿವಾದಕ್ಕೆ ಇತಿಶ್ರೀ ಹಾಡಬೇಕಿದೆ. ಪ್ರಮೋದ್ ಸುವರ್ಣ ಕಟಪಾಡಿ, ನಮ್ಮ ಕುಡ್ಲ ನ್ಯೂಸ್, ಉಡುಪಿ.